ವೈರಸ್ ಯಾವತ್ತಿಗೂ ತನ್ನ ಗುಣವನ್ನ ಬದಲಾಯಿಸುವುದಿಲ್ಲ. ನಾವೇ ಅದಕ್ಕೆ ಪರ್ಯಾಯವಾದ ಮಾರ್ಗವನ್ನ ಕಂಡುಕೊಳ್ಳಬೇಕಿದೆ. ಆದರೆ ಸರ್ಕಾರ ಅಂತಹ ಕ್ರಮಗಳನ್ನ ಕೈಗೊಳ್ಳದೆ ವೈರಸ್ ಅನ್ನೇ ನಾಶ ಮಾಡಲು ಹೊರಟಿದೆ ಅಂತ ಶಾಸಕ ಯುಟಿ ಖಾದರ್ ವ್ಯಂಗ್ಯವಾಡಿದ್ದಾರೆ. ಮಂಗಳೂರು ಸರ್ಕ್ಯೂಟ್ ಹೌಸ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ರು. ಉಳ್ಳಾಲದಲ್ಲಿ ರ್ಯಾಂಡಮ್ ಟೆಸ್ಟ್ ಮಾಡಿದ್ರಿಂದ ಹಲವು ಪ್ರಕರಣಗಳು ಪತ್ತೆಯಾಗಿ ಯಶಸ್ವಿಯಾಗಿ ಚಿಕಿತ್ಸೆ ನೀಡಲಾಗಿದೆ. ಆದರೆ ಬಿಬಿಎಂಪಿ ರ್ಯಾಂಡಮ್ ಪರೀಕ್ಷೆಯನ್ನ ನಿಲ್ಲಿಸಿದ್ರಿಂದ ಬೆಂಗಳೂರಿನಲ್ಲಿ ಜನರು ಇವತ್ತು ರಸ್ತೆಯಲ್ಲಿ ಬಿದ್ದು ಸಾಯುವಂತಾಗಿದೆ. ಶ್ರೀಮಂತರಿಗೂ ಆಸ್ಪತ್ರೆಗಳಲ್ಲಿ ಬೆಡ್ ಸಿಗದಂತಹ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಸೃಷ್ಟಿಯಾಗಿದೆ ಅಂತ ಖಾದರ್ ಹೇಳಿದ್ರು. ನೀವು ರ್ಯಾಂಡಮ್ ಚೆಕಪ್ ಮಾಡದಿದ್ರೆ ಯು ವಿಲ್ ನೆವರ್ ನೋ ದಿ ಪ್ರಾಬ್ಲಮ್. ಬಿಬಿಎಂಪಿ ಅವರು ಬೆಂಗಳೂರಿನಲ್ಲಿ ಚೆಕಪ್ ನಿಲ್ಲಿಸಿದ ಕಾರಣ ಇವತ್ತು ರಸ್ತೆಯಲ್ಲಿ ಜನ ದಮ್ಮು ಕಟ್ಟಿ ಸಾಯುವಂಥ ಪರಿಸ್ಥಿತಿ ಆಗ್ತಿದೆ. 3 ತಿಂಗಳವ್ರು ನಿಲ್ಲಿಸಿದವರು. ಯಾಕೆ ಕೇಸ್ ಜಾಸ್ತಿ? ಅರೆ ಪಾಸಿಟಿವ್ ಕೇಸ್ ಬಂದರೆ ನಾವು ಯಾಕೆ ಗಡಿಬಿಡಿ ಮಾಡಬೇಕು? ನಾವು ಪಾಸಿಟಿವ್ ಕೇಸ್ ಬಂದರೆ ಯಾರು ಟೆನ್ಷನ್ ಮಾಡಬಾರ್ದು. ಅದಕ್ಕೆ 10 ದಿವಸ ಮೊನ್ನೆ 100 ಜನ ಹೋಗಿದ್ದಾರೆ, ಇವತ್ತೆಲ್ಲ ಡಿಸ್ಚಾರ್ಜ್ ಆಗಿ ಹೋಗ್ತಾ ಇದ್ದಾರೆ ಉಳ್ಳಾಲದವರು. ಆ 100 ಜನ ನಾವು ರ್ಯಾಂಡಮ್ ಚೆಕಪ್ ಮಾಡದಿದ್ದರೆ ಅವ್ರು ಎಷ್ಟು ಜನಕ್ಕೆ ಸ್ಪ್ರೆಡ್ ಆಗ್ತಿತ್ತು? ನಾವು ನೋಡಿ, ವೈ ವಿ ಶುಡ್ ಪ್ಯಾನಿಕ್. ವೈರಸ್ ಅದರ ಸ್ವಭಾವವನ್ನು ಚೇಂಜ್ ಮಾಡೋದಿಲ್ಲ, ನಾವು ನಮ್ಮ ಸ್ವಭಾವವನ್ನು ಚೇಂಜ್ ಮಾಡಬೇಕು. ಇನ್ನು ಗ್ರಾಮ ಪಂಚಾಯತ್ನ ಆಡಳಿತಾವಧಿ ಮುಗಿದಿರೋದ್ರಿಂದ ಅಧಿಕಾರಿಗಳ ನೇತೃತ್ವದಲ್ಲಿ ಕಾರ್ಯಪಡೆ ರಚಿಸಲು ಸರ್ಕಾರ ಹೊಸ ಆದೇಶವನ್ನು ಹೊರಡಿಸಿದೆ. ಈಗಾಗಲೇ ಅಧಿಕಾರಿಗಳು ಸರಿಯಾಗಿ ಕೆಲಸವನ್ನ ಮಾಡ್ತಾ ಇಲ್ಲ. ಹೀಗಿರುವಾಗ ನೂತನ ಕಾರ್ಯಪಡೆಯಲ್ಲಿರುವಂತಹ ಅಧಿಕಾರಿಗಳು ಕಾರ್ಯನಿರ್ವಹಣೆ ಮಾಡಲು ಸಾಧ್ಯವೇ? ಇಂತಹ ಆದೇಶವನ್ನ ಯಾರು ಎಲ್ಲಿ ಕುಳಿತು ಹೊರಡಿಸ್ತಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಯುಟಿ ಖಾದರ್ ಲೇವಡಿ ಮಾಡಿದ್ದಾರೆ.